ಪತಿ ನಾಪತ್ತೆಯಾಗಿದ್ದಾನೆಂದು ಪತ್ನಿ ದಾಖಲಿಸಿದ್ದ ದೂರೊಂದು ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ತನಿಖೆ ವೇಳೆ ಪತ್ನಿ ತನ್ನ ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನು ಕೊಲೆ ಮಾಡಿರುವ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಅಂದಹಾಗೆ ಈ ಘಟನೆ ನಡೆದಿರುವುದು ದಾವಣಗೆರೆಯಲ್ಲಿ. ಅದು 1.5 ವರ್ಷಗಳ ಹಿಂದೆ. ನಿಂಗಪ್ಪನಿಗೆ ಲಕ್ಷ್ಮಿಯೊಂದಿಗೆ ವಿವಾಹವಾಗಿತ್ತು. ಆದರೆ ಮಕ್ಕಳಾಗುವ ಭಾಗ್ಯ ಇರಲಿಲ್ಲ. ನಿಂಗಪ್ಪ ತನ್ನ ಗೆಳೆಯರಾದ ತಿಪ್ಪೇಶ್ ಮತ್ತು ಸಂತೋಷ್ ಜೊತೆ ಅಡಿಕೆ ಕೆಲಸ ಮಾಡಿಕೊಂಡಿದ್ದ. ಆಗ ತಿಪ್ಪೇಶ್ಗೆ ಲಕ್ಷ್ಮಿ ಪರಿಚಯವಾಗಿ ಕ್ರಮೇಣ ಪ್ರೀತಿಗೆ ತಿರುಗಿದೆ. ಅದು ಅನೈತಿಕ ಸಂಬಂಧದ ತನಕವೂ ಹೋಗಿತ್ತು. ಇದರ ಪರಿಣಾಮವಾಗಿ ಆಕೆ ಗರ್ಭಿಣಿಯಾಗಿದ್ದಳು. ಅನುಮಾನಗೊಂಡ ನಿಂಗಪ್ಪ ಆಕೆಯ ಗರ್ಭಪಾತ ಮಾಡಿಸಿದ್ದ. ಇದರಿಂದ ಕೋಪಗೊಂಡ ಲಕ್ಷ್ಮಿ ತನ್ನ ಪ್ರಿಯಕರನೊಂದಿಗೆ ಸೇರಿ ನಿಂಗಪ್ಪನಿಗೆ ಗಂಟಲು ಪೂರ್ತಿ ಮದ್ಯಪಾನ ಮಾಡಿಸಿ ಕಾಲುವೆಯಿಂದ ತಳ್ಳಿದ್ದರು. ಬಳಿಕ ಆತ ಕಾಲುವೆಗೆ ಜಾರಿ ಬಿದ್ದು ಕಾಣೆಯಾಗಿದ್ದಾನೆ ಎಂದು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಿಸಿದ್ದಳು. ಬಳಿಕ ಕೇರಳಕ್ಕೆ ಕೆಲಸಕ್ಕೆಂದು ತೆರಳಿದ ತಿಪ್ಪೇಶ್ ಸರಿಯಾದ ಸಮಯ ನೋಡಿ ಲಕ್ಷ್ಮಿಯನ್ನು ಕರೆಯಿಸಿಕೊಂಡಿದ್ದ. ಇತ್ತ ಕಾಣೆಯಾಗಿದ್ದ ಮಗಳನ್ನು ಹುಡುಕುವಂತೆ ಆಕೆಯ ಹೆತ್ತವರು ಪೊಲೀಸರ ಮೊರೆ ಹೋಗಿದ್ದರು. ಅನುಮಾನಗೊಂಡ ಪೊಲೀಸರು ತಿಪ್ಪೇಶ್ನ ಗೆಳೆಯ ಸಂತೋಷ್ನನ್ನು ವಿಚಾರಿಸಿದಾಗ ನಡೆದ ಸಂಗತಿ ಬಾಯಿ ಬಿಟ್ಟಿದ್ದಾನೆ. ಇದೀಗ ಪೊಲೀಸರು 38 ವರ್ಷದ ಲಕ್ಷ್ಮಿ, ಆಕೆಯ 40 ವರ್ಷದ ಪ್ರಿಯಕರ ತಿಪ್ಪೇಶ್ ನಾಯ್ಕ್ ಮತ್ತು 40 ವರ್ಷದ ಸಂತೋಷ್ನನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ.